ಹಾಯ್ ಎಲ್ಲರಿಗೂ. ಇವತ್ತು ನಾವು ಮದುಮಗಳ ಮನೆಯಲ್ಲಿ ಬೀಗರೂಟಕ್ಕೆ ಬಂದಿದ್ದೇವೆ, ಔತಣಕೂಟಕ್ಕೆ ಬಂದಿದ್ದೇವೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಮದುಮಗಳ ಮನೆಗೆ ಬರುವಾಗ ಮದುಮಗನ ಕಡೆಯವರು ಅಂದರೆ ಬೀಗರು ಇನ್ನೂ ಕೂಡ ಬರಲಿಲ್ಲ. ನಾವು ಅವರಿಗೋಸ್ಕರ ಕಾಯ್ತಾ ಇದ್ದೆವು. ನೋಡಿ, ಈಗ ಬೀಗರು ಬಂದರು. ನೋಡಿ, ಎದುರಿನಲ್ಲಿ ಮದುಮಗಳು ಮತ್ತು ಮದುಮಗ ಬರ್ತಾ ಇದ್ದಾರೆ ಕೈ ಕೈ ಹಿಡಿದುಕೊಂಡು. ಅವರ ಹಿಂದೆ ಬೀಗರು ಬರ್ತಾ ಇದ್ದಾರೆ. ಮದುಮಗಳು ಮತ್ತು ಮದುಮಗನ ಜೋಡಿ ಹೇಗೆ ಇದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಮದುಮಗನು ಮನೆಯೊಳಗೆ ಪ್ರವೇಶಿಸುವ ಮುಂಚೆ ಒಂದು ಶಾಸ್ತ್ರ ನಡೆಯುತ್ತದೆ. ಅದೇನೆಂದರೆ, ಮದುಮಗನ ಕಾಲಿಗೆ ಮದುಮಗಳ ತಮ್ಮ ನೀರು ಹಾಕಿ ಮದುಮಗನನ್ನು ಮನೆಯೊಳಗೆ ವೆಲ್ಕಮ್ ಮಾಡುವುದು. ನಂತರ ಬೀಗರ ಕಡೆಯಿಂದ ಮದುಮಗಳ ತಮ್ಮನಿಗೆ ಬಂಗಾರದ ಉಂಗುರವನ್ನು ಉಡುಗೊರೆಯಾಗಿ ನೀಡಿದರು. ನಂತರ ಬೀಗರು ಪಾನೀಯವನ್ನು ಕುಡಿದರು. ನಂತರ ಬೀಗರನ್ನು ಮನೆಯೊಳಗೆ ಕರೆದುಕೊಂಡು ಬಂದೆವು. ನಂತರ ಇಲ್ಲಿ ಇನ್ನೊಂದು ಶಾಸ್ತ್ರವು ನಡೆಯಿತು. ಮದುವೆಯ ನಂತರ ಮೊದಲ ಬಾರಿ ಮನೆಗೆ ಬರುವ ಅಳಿಯನನ್ನು ಸತ್ಕರಿಸುವ ಸಂಪ್ರದಾಯ ಉಂಟು ನಮ್ಮಲ್ಲಿ. ಹಾಗೆ ಮದುಮಗಳ ತಾಯಿ ಮದುಮಗನಿಗೆ ಬಂಗಾರದ ಚೈನನ್ನು ಹಾಕಿ ಸತ್ಕರಿಸಿದರು. ಇದು ಅವರ ಖುಷಿಯಿಂದ ಕೊಡುವಂತಹ ಒಂದು ಉಡುಗೊರೆ ಮದುಮಗನಿಗೆ. ಈ ಸಂಪ್ರದಾಯವನ್ನು ನಾವು ಮನೆಯಲ್ಲಿ ಮದುವೆ ಆದ ನಂತರ ಮಾಡುತ್ತೇವೆ. ಹಾಗೆ ಈಗ ಈ ಸಂಪ್ರದಾಯ ನಡೆಯುತ್ತಿದೆ, ಶಾಸ್ತ್ರವು ನಡೆಯಿತು. ನಂತರ ಬೀಗರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೆವು ನಾವು. ಹಾಗೆ ಬೀಗರು ಊಟಕ್ಕೆ ಬಂದರು. ಊಟಕ್ಕೆ ಕ್ಯಾಟ್ರಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೆವು ನಾವು. ಬಫೆ ಸಿಸ್ಟಮ್ ಇತ್ತು. ಬಂದ ಎಲ್ಲ ಬೀಗರು ರುಚಿಯಾದ ಊಟವನ್ನು ಸವಿದರು. ವೆಜ್ ಮತ್ತು ನಾನ್ ವೆಜ್ ಎರಡೂ ಊಟದ ವ್ಯವಸ್ಥೆಯನ್ನು ಮಾಡಿದರು. ಊಟದಲ್ಲಿ ಸೇಮಿಗೆ, ಕೋಳಿ ರಸ ಮತ್ತು ಕೋಳಿ ಸುಕ್ಕ, ಕಬಾಬ್, ಅನ್ನ, ಸಾರು, ಪಾಯಸ ಮತ್ತು ನಾನ್ ವೆಜ್ನವರಿಗೆ ಇಷ್ಟು ಐಟಮ್ ಇತ್ತು. ಮತ್ತು ವೆಜ್ನವರಿಗೆ ಪನ್ನೀರ್ ಗ್ರೇವಿ ಮತ್ತು ಸೇಮಿಗೆ ಮತ್ತು ಗೀ ರೈಸ್ ಇತ್ತು, ಮತ್ತು ಸಲಾಡ್ ಇತ್ತು, ಮತ್ತು ಪಾಯಸ, ಅನ್ನ, ಸಾರು ಮತ್ತು ಪಲ್ಯ, ಇಷ್ಟೆಲ್ಲ ಐಟಮ್ಗಳು ಇದ್ದವು. ಈಗ ಇನ್ನೊಂದು ಶಾಸ್ತ್ರ, ಇದು ಅಳಿಯನನ್ನು ಸತ್ಕರಿಸುವ ಶಾಸ್ತ್ರ. ಇನ್ನೊಂದು ಇದೇನೆಂದರೆ, ಅಳಿಯ ಮತ್ತು ಮಗಳಿಗೆ ಅತ್ತೆಯಾದವಳು ತನ್ನ ಕೈಯಾರೆ ಬಡಿಸುವ ಶಾಸ್ತ್ರ. ಇದರಲ್ಲಿ ಬಾಳೆ ಎಲೆಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ದೆವು. ಮದುಮಗಳ ತಾಯಿಯು ಇವರಿಗೆಲ್ಲರಿಗೂ ಬಡಿಸುವ ಒಂದು ಶಾಸ್ತ್ರ. ಈ ಶಾಸ್ತ್ರ ಕೂಡ ನಮ್ಮಲ್ಲಿ ಇದೆ.
ಊಟವಾದ ನಂತರ ಮದುಮಗಳನ್ನು ಬೀಗರು ಕರೆದುಕೊಂಡು ಹೋದರು. ಇನ್ನು ನಾವು ನಾಳ್ದು ಸೋಮವಾರ ಹೋಗಿ ಮದುಮಗಳನ್ನು ಕರೆದುಕೊಂಡು ಬರುವ ಶಾಸ್ತ್ರ ಇದೆ. ಅದು ಮದುಮಗನ ಮನೆಯಲ್ಲಿ ನಡೆಯುತ್ತದೆ ಈ ಶಾಸ್ತ್ರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.